ಅಯೋಧ್ಯೆಡು ಶ್ರೀ ರಾಮ ಮಂದಿರದ ಶಿಲಾನ್ಯಾಸ ಎಡ್ಡ ರೀತಿ ನಡಪಡಪಂಡದು. ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಬುಧವಾರ ವಿಶೇಷ ಪೂಜೆ ಪ್ರಾರ್ಥನೆ ಸಂದಾಯರು. ಶ್ರೀರಾಮನ ಜನ್ಮಭೂಮಿ ಪುಣ್ಯಭೂಮಿ ಅಯೋಧ್ಯೆಡು ಶ್ರೀರಾಮ ಮಂದಿರದ ಶಿಲಾನ್ಯಾಸ ಪೊರ್ಲುಡೆ ನಡಪಡು. ಆಯ್ನಾತು ಬೇಗ ಶ್ರೀರಾಮ ಮಂದಿರ ನಿರ್ಮಾಣ ಆವಡು. ಮಾತಾ ಭಕ್ತ ಬಂಧುರನ ಶ್ರದ್ಧಾ ಕೇಂದ್ರವಾದ ಭವ್ಯ ರಾಮ ಮಂದಿರ ನಿರ್ಮಾಣ ಆದು. ಶ್ರೀರಾಮನ ದರ್ಶನ ಭಾಗ್ಯ ಮಾತೆರೆಗ್ಲ ತಿಕ್ಕಾಡು ಪಂಡದು ಪೂಜೆ ಸಂದಾದು. ದೇಶದ ಸಮಸ್ತ ಜನಕ್ಲಿನ ಪೆರ್ಮೆ ಬೊಕ್ಕ ಶತಮಾನಗ್ಲ ಮಿಕ್ಕಿನ ಹೋರಾಟದ ಫಲವಾದ ಶಿಲಾನ್ಯಾಸದ ಪುಣ್ಯದ ಬೇಲೆಗೂ ಶುಭ ಆವಡ ಪಂಡದು ಭಕ್ತ ಬಂಧುರನ ಪರವಾದ. ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರು ಶ್ರೀ ಗಣೇಶ್ ಭಟ್ರು ಪೂಜಾ ಪ್ರಾರ್ಥನೆ ಸಂದಾಯರು. ಶ್ರೀರಾಮಚಂದ್ರ ಸ್ವಾಮಿ ಪ್ರಸನ್ನ ಕಾಲೇ ಪ್ರಾರ್ಥನಾ ಸಮರ್ಪಯಾಮಿ. ವಿಶೇಷವಾದಿ ರಾಜ್ಯದ ಭಕ್ತ ಜನರು ಸೇರಿದ್ದು ತಲಪಾಡದತ್ತನ ಮಹಾಗಣಪತಿ ವಿರುದ್ಧ ಸ್ವಾಮಿನೇ ಒಂದು ಶ್ರೀರಾಮಚಂದ್ರ ದೇವರ ಸಂಧಾನಡು ಸಂಧಾನಡು ಗ್ರಾಮದ ಧರ್ಮದೇವನ ಸಂಧಾನಡು ಭಕ್ತರಿಗೆ ಪ್ರಾರ್ಥನೆ ಮಾಡ್ತದ. ಕೆಲವು ಕಾಲದ ಒಂದು 5 ದಶಕದ ದುಂಬದ ಆಸೆ, ಅದೇ ಕೆಲವು ಶತಮಾನ ದುಂಬದ ಆಸೆ ಅಂಡ ಅಲ್ಪ ವರ್ಷದ ದುಂಬು ನನಗೆ ಶ್ರೀರಾಮಚಂದ್ರ ಜನ್ಮಕಾಲದ ಮನ್ನಡಿ ಶ್ರೀರಾಮಚಂದ್ರ ದೇವರಿಗೆ ಪೊರ್ಲದ ಭವ್ಯ ಮಂದಿರ ನಿರ್ಮಾಣ ಆವಡ ದೇವರ ಪ್ರೇರಣೆ ಕೊಟ್ಟು ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಕುಲ್ಲ ಅಂತ ಶುರುಟು ಪ್ರಾರಂಭನೇ ದಕ್ಷಿಣ ಕನ್ನಡ ಪೋಯಿನಾಕುಳ್ಳೆ ಐತೆ ಇಲ್ಲ ದಂಡೆಲ್ಲ పోతారు బాగా శ్రీరామచంద్ర ప్రతిష్టాపనక పేద సమయంలో దండెల అనగా నాకు మురాంధ్ర ಹೇಳ್ತಿರ ದುಂಬುಕ್ಲ ಸುರೂಟು ಪೇಜಾರ ಸ್ವಾಮಲ್ನ ಮೂಜಿನ ಪರ್ಯಾಯಗಳು ಐತ ಬಗ್ಗೆ ಸುರೂಟು ವ್ಯವಸ್ಥೆ ಆಗಿ ಅವರು ಬಾಕಿ ತೆಪ್ಪನೆ ಕಾರಣ ಆಗ್ತದೆ. ಅವನಾಗ ದಕ್ಷಿಣ ಕನ್ನಡ ಜಿಲ್ಲೆದಾಗಲಿಗೆ ನಮ್ಮ ಎಷ್ಟೋ 1000 ಕಿಲೋಮೀಟರ್ ದೂರ ಇರ್ತದಲ್ಲ ಕಲ್ಪಾಡದ ಊರುಗಳ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗಳ ರಾಮಜನ್ಮ ಮಸ್ತ್ ಅವಿನಾವ ಸಂಬಂಧ ಉಂಟು. ಅವನಾಗ ಆ ಕ್ಷೇತ್ರಗಳು ವಿಶೇಷವಾದ ನಮ್ಮ ಉಚ್ಚ ನ್ಯಾಯಾಲಯನೇ ನಂಗೆ ಕೊಂಚ ರಾಮ ನಿರ್ಮಾಣ ಮಾಡಲೇ ಬಂದು ನನಗೆ ಅವಕಾಶ ಕೊಡ್ತು. ನನಗೆ ಐತಿ ಇಡೀ ಭಾರತ ದೇಶದ ಪ್ರತಿ ಒಂಜಿ ಜಾಗದ ದೇವರಲ್ಲ ಒಂದು ಪ್ರಾರ್ಥನೆ ಮಾಡ್ತಂದು ನಂಗೆ ದಾಯವಾಗಿ ಈ ಮೊದಲ ಮಹಾರೋಗ ಅವರ ಪ್ರತಿಯೊಂದು ಭಾಗವಹಿಸಲು ಕಷ್ಟವಾಗುತ್ತೆ. ಅಪನಾಗ ನಮ್ಮ ಮುಲ್ಪನೆ ನಮ್ಮ ಜನ್ಮಭೂಮಿದೆ ನಮ್ಮ ದೇವರನ್ನು ಪ್ರಾರ್ಥನೆ ಮಾಡ್ತಂದ ಅವ ಶ್ರೀರಾಮಚಂದ್ರ ದೇವರಿಗೆ ತಲುಪುವಂಥ ಮೊದಲು ಭಕ್ತಿಗೆ ಮುಂದೆ ಗ್ರಾಮ ರಾಜ್ಯದ ಭಕ್ತ ಜನರು ಸೇರೊಂದು ತಲಪಾಡದಪ್ಪನ ಸನ್ನಿಧಾನರು ಮಹಾಪೂಜೆಯನ್ನು ಅರ್ಪಣೆ ಮಾಡ್ತಂದು ಸಾರ್ವಜನಿಕವಾದಿತ್ತೆ ಸಾಮೂಹಿಕವಾದ ಭಕ್ತಿಗೆ ಪ್ರಾರ್ಥನೆ ಮಾಡ್ತಾಗ ನಿರಂತರವಾದಿ ಆ ಶುಭ ಮುಹೂರ್ತಗಳು ಕೆಸರಗಿಲ್ಲ ಪಾದ ಪ್ರವೃತ್ತಿ ಮಾಡ್ತಿದ್ದೀರಿ. ಐದು ದೇವರು ಸುಮುಹೂರ್ತ ಮಲ್ಪಾದಿ ನನ್ನ ಬೋಡಾಂಚ ರಾತ್ರಿ ಸಂಪುಟ ದೇವರಾಜ ಆಗುತ್ತೆ ತರ್ಪಡಾದಿ ಆ ಭವ್ಯ ಮಂದಿರ ನಿರ್ಮಾಣ ದೇವರ ಮಲ್ಪಾದಿ ಆ ಶುಭ ಮುಹೂರ್ತಗಳು ಆ ಪ್ರತಿಷ್ಠಾಪನೆ ಮಾಡ್ತಂದು ಅವ್ರನ್ನ ಪುರ್ಲುದು ಯೋಗ ಇಡೀ ವಿಶ್ವದ ಜನಗಳಿಗೆ ದೇವರು ಪ್ರಸಾದ ರೂಪವಾದ ಅನುಗ್ರಹಿಸಿಕೊಳ್ಳಿ. ಮತ್ತು ಮಸ್ತ್ ಜನ ಈ ಕಡೆ ಮೋಹನ್ದಾಸ್ ಬಂದಕನೆ ಪ್ರತ್ಯಕ್ಷವಾದ ಪರೋಕ್ಷವಾದ ಮಸ್ತ್ ಶ್ರಮ ಹುಡುಕ್ತೀರಿ ಅಕ್ಕಳಿಗಳ ಅಕ್ಕಳಿಗೆ ಮಂತ್ರಿಗಳ ಶ್ರೇಯಸ್ಸನ್ನು ದೀರ್ಘಾಶ್ರಯ ಆರೋಗ್ಯ ಯಾಕೋಸ್ಕರ ಮಸ್ತ್ ಜನ ಪ್ರಾಣ ಬಿಡ್ತೀರಿ. ಅಕ್ಕಳಿಗೆ ಆ ಶ್ರೀರಾಮಚಂದ್ರ ದೇವರ ಪಾದವು ಸೇರುವಂಥ ಯೋಗನ ದೇವರು ಪ್ರಸಾದ ರೂಪವಾದ ಅನುಗ್ರಹಿಸಿಕೊಡಲಿ. ಅಜನೆ ಗ್ರಾಮ ರಾಜ್ಯಕ್ಕೂ ಶುಭೀಕ್ಷೆಯನ್ನು ಅನುಗ್ರಹಿಸಿಕೊಡಲಿ ಬಂದು ಭಕ್ತ ಜನರು ಸೇರೊಂದು ತಲಪಾಡದಪ್ಪರೆಲ್ಲ ಶ್ರೀರಾಮಚಂದ್ರ ದೇವರ ಸನ್ನಿಧಾನದ ಭಕ್ತಿ ಪ್ರಾರ್ಥನೆ ಮಾಡ್ತಾರೆ. ಓಂ ತದೇವ ರಗ್ನವಸನಂ ತದೇವ ತಾರಾಬಲಂ ಚಂದ್ರವಂ ತದೇವ ವಿದ್ಯಾಬಲಂ ದೇವಬಲಂ ತದೇವ ಲಕ್ಷ್ಮೀಪದೇತ್ಯಂ ಗುರುತ್ಪರಾಂ ಸುಮುಹೂರ್ತಮಸುವಂತೋ ಬ್ರವಂತೋ. ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರು ಶ್ರೀ ಸಚ್ಚಿದಾನಂದ ಭಂಡಾರಿ,
ಹಾಲಿಬೊಕ್ಕ ಮಾಜಿ ಆಡಳಿತ ಮಂಡಳಿ ಸದಸ್ಯರು ಊರ್ಧ ಪ್ರಮುಖರು ಸರ್ವಶ್ರೀ ರಾಜೇಶ್ ಕೊಟ್ಟಾರಿ, ರಘುನಾಥ್ ಶೆಟ್ಟಿ ಸಾಂತ್ಯ ಗಡದಗುತ್ತು, ಶಿವರಾಮ್ ಶೆಟ್ಟಿ ಸಾಂತ್ಯಗುತ್ತು, ನಾರಾಯಣ್ ಕಜೆ, ಮೋಹನ್ ದಾಸ್ ಭಂಡಾರಿ ನೆತ್ತಿಲ ಬಾಳಿಕೆ, ಅಂತ ಪೂಜಾರಿ, ಮೋಹನ್ ದಾಸ್ ಶೆಟ್ಟಿ ನೆತ್ತಿಲ, ಸುರೇಶ್ ಆಳ್ವ ಸಾಂತ್ಯ, ಜನಾರ್ದನ್ ಶೆಟ್ಟಿ ಸಾಂತ್ಯ, ಸತೀಶ್ ಶೆಟ್ಟಿ ನೆತ್ತಿಲ, ಗಿರಿಯಪ್ಪ ಪೂಜಾರಿ ನೆತ್ತಿಲ, ಬಾಲಕೃಷ್ಣ ಆಳ್ವ ನೆತ್ತಿಲ ಬಾಳಿಕೆ, ವಿಶ್ವನಾಥ್ ರೈ ಬಾಬಾ, ಗೋಪಾಲಕೃಷ್ಣ ಮೇಲಾಂಟ, ವೇಣುಗೋಪಾಲ್ ತಚ್ಚಾನಿ, ಹರಿನಾಥ್ ಪಿಲಿಕೂರು, ನವೀನ್ ಆಳ್ವ ಪಂಜಾಳ ಇಂಚತೆ ಪ್ರಮುಖರು ಈ ಪೊರ್ತೋಟುಗೆ ಇದ್ದರು.